ಆ ನಾನೇ ಧರ್ಮದೇವತೆ ಗೊಬ್ಬರಿಯುತ್ತೇನೆ. ಈ ಪವಿತ್ರವಾದಂತೆ ಈ ಪಾಂಡೇಶ್ವರದ ಕೋಟಿ ವೃತ್ತದಡಿ ಅದೆಷ್ಟ ಕಾಲದಿಂದ ನೆಲೆ ನಿಂತ ದೈವಗಳು ನಾವು. ನಮಗೊಂದು ಗುಡಿಯನ್ನು ಕಟ್ಟಿದಂತಾಗಿ ನಿನ್ನ ಹಾಗೂ ನಿನ್ನ ಪುರವನ್ನು ಕಾಯುವಂತ ದೈವ ನಾನಾಗಿರ್ತೇನೆ. ನಂಬಿಕೋ ನಂಬಿಕೋ ಆರಾಧಿಸಿಕೋ. ನಾನೇ ಧರ್ಮದೇವತೆ ಹೈಗುಳಿದ್ದೇನೆ. ಪವಿತ್ರವಾದಂತ ಈ ಪಾಂಡೇಶ್ವರದ ಗೋಳಿ ವೃಕ್ಷದ ಅಡಿಗಡೆ ನಮಗೊಂದು ಗುಡಿಯ ಕಲ್ಪಿಸುವುದಷ್ಟೇ ಅಲ್ಲ, ನಮಗೆ ನಮ್ಮನ್ನು ಪ್ರತಿಷ್ಠಾಪನೆಯನ್ನು ಮಾಡು. ನಮ್ಮನ್ನು ಯಾರು ನಂಬುತ್ತಾರೋ ಅವರ ಬೆನ್ಬಿಡುವ ಕಾಯುವಂತ ದೈವ ನಾನಾಗಿರ್ತೇನೆ. ನಂಬಿಕೋ ಆರಾಧಿಸು. ನಿನಗೆ ಒಲಿದು ಬಂದವ ನಾನೇ ಧರ್ಮದೇವತೆ ಪಂಜುರ್ಲಿ ಸ್ವಾಮಿ. ಮಗನೇ, ನಿನ್ನಿಂದ ಪರಮ ಪವಿತ್ರವಾದಂತಹ ಪುಣ್ಯ ಕಾರ್ಯಗಳು ನೆರವೇರಬೇಕು. ಮರವ ಪಾಂಡೇಶ್ವರದ ಗೋಳಿ ವೃಕ್ಷದ ಸರಿಯಾದಲ್ಲಿ ಬರದಿ ಮಂದಿರವನ್ನು ರಚಿಸು. ಪ್ರಧಾನ ಅಧಿದೇವತೆಯಾದಂತಹ ನನ್ನನ್ನು ಪ್ರತಿಷ್ಠಾಪನೆ ಮಾಡು. ನನ್ನ ಎದುರುಗಡೆಯಲ್ಲಿ ಶಿವರಾಯ, ಬಲಗಡೆಯಲ್ಲಿ ಹೈಗುಳಿ, ಕಾಲಭೈರವ, ಬಬ್ಬರ್ಯ, ಮಾರಿ, ತಿಕ್ಕು, ಕಲ್ಕುಡ ಇನ್ನುಳಿದಂತಹ ಸಹ ಪರಿವಾರ ದೈವಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು. ನನಗೆ ಇಷ್ಟವಾದಂತಹ ಸೇವೆ ಕೋಲನೇವಾದಿಗಳು, ಬೆಳಕಿನ ಸೇವೆ,
ಇನ್ನುಳಿದಂತಹ ದೈವಗಳನ್ನ ನೈವೇದ್ಯವನ್ನು ಅರ್ಪಿಸಬೇಕು. ಹಾಗೆಯೇ ನನ್ನನ್ನು ನಂಬಿ ನನ್ನ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ಸಂಕಷ್ಟಗಳಿದ್ರು ಕೂಡ ಹೋಗಲಾಡಿಸಿ ಆಯುಷ್ಯ ಆರೋಗ್ಯ ಸಕಲ ಐಶ್ವರ್ಯವನ್ನ ಕೊಟ್ಟು ಸದಾ ಕಾಲ ಎಂಬಿಡದೆ ನಂಬಿದವರ ಆರಾಧ್ಯ ದೈವವಾಗಿ ಅವರ ಮನೆಯ ದೇವತೆಯಾಗಿ ಈ ಪಂಜುರ್ಲಿ ಸ್ವಾಮಿ ನೆಲೆಯಾಗಿ ನಿಲ್ಲುತ್ತೇನೆ. ಮಗು, ನೀನು ಆಲೋಚನೆ ಮಾಡಬಹುದು, ಬಡವರಾದಂತಹ ನನ್ನಿಂದ ಇಂತಹ ಕಾರ್ಯ ಹೇಗೆ ಸಾಧ್ಯ ಎನ್ನುವುದಾಗಿ ಚಿಂತಿಸುವಂತಹ ಅಗತ್ಯವೇ ಇಲ್ಲ. ನೆನೆದವರ ಮನದಲ್ಲಿ ಈ ಪಂಜುರ್ಲಿ ಸ್ವಾಮಿ ಮನಶುದ್ಧಿಯಿಂದ ನನ್ನನ್ನು ಆರಾಧಿಸಿದೆ ಹೋದಾದಲ್ಲಿ ಸಿರಿ ಸಂಪತ್ತೆನ್ನುವುದು ನಿನ್ನ ಬಳಿಗೆ ಒದಗಿ ಬರುವ ಹಾಗೆ ಸದಾ ಕಾಲ ಅನುಗ್ರಹಿಸುತ್ತೇನೆ. ಆಡಿದ ಮಾತನ್ನ ಮರೆಯಬೇಡ. ಮರೆತೆ ಅಂತಾದ್ರೆ ಜೀವನದಲ್ಲಿ ಪರಿಪರಿಯಾದಂತಹ ಕಷ್ಟಗಳನ್ನ ಎದುರಿಸಬಹುದಾಯಿತು. ಜಾಗ್ರತೆ. ಮಗು, ನಿನಗೆ ನಂಬಿಕೆ ಬರಬೇಕು ಅಂತಾದ್ರೆ ನನ್ನ ಕರದಲ್ಲಿರುವಂತಹ ಆಯುಧದ ಛಾಯೆಯನ್ನ ನಿನ್ನ ಬಳಿಯಲ್ಲಿ ನಂಬಿಕೆಗಾಗಿ ಇಟ್ಟು ಹೋಗುತ್ತಾ ಇದ್ದೇನೆ. ಮಗನೇ ಬಡಿಯ ಪೂಜಾರಿ, ಮರೆಯಬೇಡ, ನೆನಪಿಟ್ಟಿತು. ನಂಬಿಕೆ ನಂಬಿಕೆ ದೈವಗಳು ಕನಸಿನಲ್ಲಿ ಬಂದು ಆಡಿರುವಂತಹ ಮಾತು. ಬಡಿಯ ಪೂಜಾರಿ, ನನಗೊಂದು ಗುಡಿ ಗೋಪುರವನ್ನು ನಿರ್ಮಿಸಬೇಕು, ಅಲ್ಲದೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ಕೋಲ ನೇಮಾದಿಗಳು ಮಾಡಬೇಕಿರುವುದಕ್ಕೆ ಆಡಿರುವಂತಹ ಮಾತು. ಆದ್ರೆ ಏನು ಮಾಡೋಣ ಸ್ವಾಮಿ, ಕಡು ಬಡವನಾಗಿರುವಂತಹ ನನ್ನಿಂದ ಈ ಕಾರ್ಯ ಖಂಡಿತ ಸಾಧ್ಯವಿಲ್ಲ. ಹಾಗಂತ ಈ ಕಾರ್ಯವನ್ನು ಇಲ್ಲಿಯೇ ನಿಲ್ಲಿಸಿದ್ದು ಹೌದು ಅಂತಾದ್ರೆ ದೇವರ ಮಾತಿಗೆ ಚ್ಯುತಿ ಬಂದಾಗ್ತದಲ್ಲ. ಏನು ಮಾಡೋಣ? ಇದ್ದಾರಲ್ಲ ನಮ್ಮ ಒಡೆಯ ವೈರೋಡಿ ಅಧಿಕಾರಿ, ಅವರಲ್ಲಿ ಹೋಗಿ ವಿಷಯವನ್ನು ಹೇಳಿದ್ದೆ ಹೌದು ಅಂತಾದ್ರೆ ಅವರ ಸಹಾಯ ಮಾಡಿದ್ರು ಮಾಡಬಹುದು. ಆದ್ರೆ ಕೊನೆಗೆ ಒಂದು ಮಾತನಾಡಿತಲ್ಲ, ನನಗೆ ನಂಬಿಕೆ ಬರಬೇಕು ಅಂತ ಆದ್ರೆ ನಿನ್ನ ಸನಿಯಾದ ಖಡ್ಗದ ಛಾಯೆಯನ್ನು ಇರಿಸಿ ಹೋಗ್ತೇನೆ ಅನ್ನೋದಕ್ಕೆ ಆಡಿರುವಂತಹ ಮಾತು ಎಲ್ಲಿರಬಹುದು? ಆಹಾ, ಇದಲ್ಲ ಸ್ವಾಮಿ ನನ್ನ ಪಾಲಿಗೆ ಬಂದಂತಹ ಭಾಗ್ಯ. ಹಾಗಾಗಿ ತಡ ಮಾಡೋದಿಲ್ಲ, ಖಡ್ಗದ ಛಾಯೆಯನ್ನು ಹಿಡಿದುಕೊಂಡು ನೇರವಾಗಿ